ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅತಿಥಿಯವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ ಇದರ ರಾಜ್ಯ ಸಮಿತಿ ಸದಸ್ಯ ಆಗಿರುವಂತಹ ಶಾಹಿದಾ ತಸ್ಲಿಂ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಎಸ್ ಸರ್, ಈಗಾಗಲೇ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವಾಗಿ ತಮಗೂ ಕೂಡ ಮಾಹಿತಿ ಇದೆ. ಈ ಒಂದು ತೀರ್ಪನ್ನು ತಾವು ಯಾವ ಥರ ಸ್ವೀಕಾರ ಮಾಡ್ತೀರಾ ಅಂತ ಹೇಳಿ, ಸ್ವಾಗತಿಸ್ತೀರಾ ಅಥವಾ ಈ ಒಂದು ತೀರ್ಪನ್ನು ವಿರೋಧಿಸ್ತೀರಾ? ತಮ್ಮ ನಿಲುವು ಯಾವ ಥರ ಇದೆ ಅಂತ ಹೇಳಿ ಮೊದಲಾಗಿ. ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿಗೆ ನಾವು ಆಕ್ಷೇಪ ವ್ಯಕ್ತಪಡಿಸ್ತೇವೆ. ಓಕೆ, ಯಾಕೆಂದ್ರೆ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಇರುವ ಕಾರಣ ಏನಂತಂದ್ರೆ, ಮುಸ್ಲಿಮರಿಗೆ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಪ್ರಕಾರ ವೈಯಕ್ತಿಕ ಕಾನೂನಿನ ಸ್ವಾತಂತ್ರ್ಯವನ್ನು ಸಂವಿಧಾನ ನೀಡುತ್ತದೆ. ಹಾಗಿರುವಾಗ ಈಗ ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟಿನ ತೀರ್ಪು ಮುಸ್ಲಿಮರ ವೈಯಕ್ತಿಕ ಕಾನೂನಿನ ವಿರುದ್ಧ ನ್ಯಾಯಾಲಯ ತೀರ್ಪು ನೀಡಿದೆ. ಆ ಕಾರಣಕ್ಕಾಗಿ ನಾವು ಅದನ್ನು ವಿರೋಧಿಸ್ತೇವೆ. ಓಕೆ, ಬಟ್ ಆ ಕಾನೂನಿನ ಈಗ ಆ ತೀರ್ಪನ್ನು ಗಮನಿಸೋದಾದ್ರೆ ಮೇಡಮ್, ಒಬ್ಬಾಕೆ ಮಹಿಳೆ ತನ್ನ ಗಂಡನಿಂದ ವಿಚ್ಛೇದನ ಪಡ್ಕೊಂಡ ಬಳಿಕ ಆಕೆಯ ಜೀವನಾಂಶಕ್ಕೆ ಆಕೆ ಕಷ್ಟ ಆಗ್ತಾ ಇದೆ ತನ್ನ ಜೀವನವನ್ನು ನಡೆಸೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ತನ್ನ ಗಂಡನಿಂದ ಇನ್ಯಾವುದೋ ಪರಪುರುಷನಿಂದ ಅಲ್ಲ, ತನ್ನ ಗಂಡನಿಂದ ಜೀವನಾಂಶವನ್ನು ಪಡೆದುಕೊಳ್ಳುವಂಥದ್ದು ಅದು ಒಬ್ಬಾಕೆ ಮಹಿಳೆಗೆ ಸಿಗುವಂಥ ಒಂದು ಉತ್ತಮ ಅವಕಾಶ ಅಲ್ವಾ? ಐ ಮೀನ್ ಮಹಿಳೆಯರ ಸಬಲೀಕರಣಕ್ಕೆ ಒಂದು ಮಾರ್ಗವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯಗಳಿದೆ. ಸೊ ಇದು ಕೂಡ ತಪ್ಪಾಗಿದೆಯಾ ತಮ್ಮ ಪ್ರಕಾರ? ಅಲ್ಲ, ನೀವೇ ಹೇಳಿದ ಪ್ರಕಾರ ವಿಚ್ಛೇದನ ಪಡೆದ ಮೇಲೆ ಗಂಡ ಆಗಿರುವುದು ಹೇಗೆ? ಓಕೆ ಅಲ್ವಾ? ಬೇರೆ ಈಗ ಅದು ದೊಡ್ಡ ಪ್ರಶ್ನೆ. ವಿಚ್ಛೇದನ ಪಡೆದ ಮೇಲೆ ಗಂಡ ಆಗಿರ್ಲಿಕ್ಕಿಲ್ಲ. ಓಕೆ ಓಕೆ ಬಟ್ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಇರುವಂತಹ ಅವಕಾಶವನ್ನೇ ತಾವು ಆಕ್ಷೇಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಸರಿಯಾ ಅಂತ ಕೇಳ್ತಾ ಇರುವಂತದ್ದು ಅಷ್ಟೇ. ಅಲ್ಲ, ಮಹಿಳಾ ಸಬಲೀಕರಣಕ್ಕೆ ನಾವು ಹೇಗೆ ಕೆಲಸ ಮಾಡ್ತಾ ಇರುವಂತವ್ರು. ವಿಮೆನ್ ಇಂಡಿಯಾ ಮೂವ್ಮೆಂಟ್ ನೋಡುದೇ ಮಹಿಳೆಯರ ಸಂಪೂರ್ಣ ಸಬಲೀಕರಣ, ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ, ಅದೇ ತರ ಎಲ್ಲ ಸರ್ವತೋಮುಖವಾಗಿ ಅವರು ಸ್ವಾವಲಂಬಿತರಾಗ್ಬೇಕು, ಸಬಲೀಕರಣ ಆಗ್ಬೇಕು ಅಂತ ನಾವು ಬಯಸ್ತೇವೆ. ಆದ್ರೆ ಈ ವಿಚಾರದಲ್ಲಿ ನೋಡುವುದಾದ್ರೆ ವಿಚ್ಛೇದನ ಪಡೆದ ಮೇಲೆ ಮದುವಾಗಿ ಇರುವುದಿಲ್ಲ. ಅವಳು ಸ್ವತಂತ್ರಳು, ಮತ್ತೆ ಅವಳ ಇಚ್ಛೆ ಪ್ರಕಾರ ಜೀವನ ನಡೆಸಬಹುದು. ಇಸ್ಲಾಮಿ ಶರೀಯತ್ ಕಾನೂನು ಪ್ರಕಾರ ಅವಳು ಮರು ವಿವಾಹ ಆಗ್ಬಹುದು. ಮರು ವಿವಾಹ ಆಗ್ಲಿಕ್ಕೆ ಅವಳಿಗೆ ಸಂಪೂರ್ಣ ಬೆಂಬಲ ಕೊಡ್ತದೆ, ಸಹಕಾರ ಕೊಡ್ತದೆ, ಎಲ್ಲ ರೀತಿಯಲ್ಲೂ ಅವಳನ್ನು ಮರು ವಿವಾಹಕ್ಕೆ ಪ್ರೋತ್ಸಾಹಿಸ್ತದೆ. ಹಾಗಿರುವಾಗ ಅವಳಿಗೆ ಮಾಶಾಸನ ಕೊಡಬೇಕು ಅಂತ ಹೇಳುವುದ್ರಲ್ಲಿ ಅದ್ರಲ್ಲಿ ಏನ್ ಅರ್ಥ ಇದೆ ಅಂತ ಅದು ಗೊಂದಲಕ್ಕೆ ಕಾರಣ ಆಗ್ತದೆ ಅಂತ ಅಭಿಪ್ರಾಯ ನಾನು. ಓಕೆ, ಈಗ ಪ್ರಮುಖವಾಗಿ ಎಲ್ಲಾ ಧರ್ಮಗಳಿಗೂ ಕೂಡ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿರುವಂಥದ್ದು. ಬಟ್ ಆ ತೀರ್ಪೇ ತಪ್ಪು ಅನ್ನುವಂಥ ಮಟ್ಟಕ್ಕೆ ಹೋಗುವಂಥದ್ದಾದ್ರೆ ಸಂವಿಧಾನಕ್ಕೆ ಅಥವಾ ಸುಪ್ರೀಂ ಕೋರ್ಟಿಗೆ ಮಾಡುವಂಥ ಅವಮಾನ ಅಂತ ಅನಿಸ್ತಾ ಇಲ್ವಾ ಆಕ್ಷೇಪ ಮಾಡುವಂಥದ್ದು? ಸಂವಿಧಾನಕ್ಕೆ ಈಗ ಅವಮಾನ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಅಂತ ಅನಿಸ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಒಂದು ತೀರ್ಪನ್ನು ಕೊಟ್ಟಿರುವಂತದ್ದು. ಸಂವಿಧಾನ ವೈಯಕ್ತಿಕ ಕಾನೂನುಗಳಿಗೆ ಅನುಮತಿ ಕೊಡುತ್ತದೆ. ಪ್ರತಿಯೊಂದು ಕಾನೂನುಗಳಿರ್ತವೆ, ಅದನ್ನು ಪಾಲಿಸ್ಲಿಕ್ಕೆ ಇರುವ ಅನುಮತಿಯನ್ನು ಸಂವಿಧಾನ ಕೊಡ್ತದೆ. ಹಾಗೆ ಸಂವಿಧಾನಕ್ಕೆ ವಿರೋಧಿ ಈ ತೀರ್ಪು ಇದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳೋ ತರ ಈ ಸೆಕ್ಷನ್ 125 ಏನಿದೆ ಇದು ಜಾತ್ಯತೀತ ಮತ್ತು ಧರ್ಮವನ್ನ ತಟಸ್ಥವಾಗಿ ಇಟ್ಟುಕೊಂಡು ನೀಡಿರುವಂತಹ ಒಂದು ಜಾತ್ಯತೀತ ನಿಲುವಿನಲ್ಲಿ ನೀಡಿರುವಂತಹ ಒಂದು ತೀರ್ಪಾಗಿದೆ. ಮತ್ತು ಪ್ರಮುಖವಾಗಿ ಭಾರತೀಯರು ಅಂತ ಹೇಳಿದ ಮೇಲೆ ಅವರ ಧರ್ಮದ ಕೆಲವೊಂದು ಕಾನೂನುಗಳನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆಗಳು ಇಲ್ಲಿ ಇದೆಯಾ ಅಂತ ಹೇಳಿ. ಈಗಾಗಲೇ ಒಂದು ದೇಶ ಅಥವಾ ಒಂದು ಕಾನೂನು ಅಂತ ಬಂದಾಗ ಎಲ್ಲಾ ಧರ್ಮದವರಿಗೂ ಕೂಡ ಸುಪ್ರೀಂ ಕೋರ್ಟ್ ನೀಡುವಂತಹ ತೀರ್ಪೆ ಅಥವಾ ಆ ಒಂದು ಕಾನೂನೇ ಪ್ರಮುಖವಾಗಿರುತ್ತೆ. ಆದರೆ ತಾವು ಈಗ ಹೇಳ್ತಾ ಇರುವಂಥದ್ದು ಶರಿಯತ್ ಕಾನೂನಲ್ಲಿ ಅಥವಾ ಮುಸ್ಲಿಂ ಕಾನೂನುಗಳಲ್ಲಿ ಬೇರೆ ರೀತಿಯಾದಂತಹ ಒಂದು ಕಾನೂನುಗಳಿದೆ, ನಾವು ಅದನ್ನೇ ಫಾಲೋ ಮಾಡ್ತೀವಿ, ಈ ಒಂದು ತೀರ್ಪನ್ನು ಅಥವಾ ಕಾನೂನನ್ನು ಬೆಂಬಲಿಸುವುದಿಲ್ಲ ಅಥವಾ ಫಾಲೋ ಮಾಡೋದಿಲ್ಲ ಅಂತ ಹೇಳುವಂಥದ್ದು.
ಹೌದು. ಅದ್ರ ಬಗ್ಗೆ ತೀರ್ಪು, ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಹ್ಮ್. ಅದ್ರ ಬಗ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ಎಸ್, ಅದಕ್ಕೇನು ಖಂಡಿತ. ಸಮಸ್ಯೆ ಇಲ್ಲ. ಮೇಲ್ಮನವಿ ಸಲ್ಲಿಸಬಾರ್ದು ಏನಿಲ್ಲಲ್ಲ. ಹ್ಮ್. ಆ, ಹ್ಮ್. ಹಾಗಿರುವಾಗ ನಮ್ಮ ಕೆಲವೊಂದು ವಾದಗಳನ್ನು ಇಟ್ಟುಕೊಂಡು ಹ್ಮ್. ಮೇಲ್ಮನವಿ ಸಲ್ಲಿಸಬಹುದು, ಅದನ್ನು ಪುನರ್ ಪರಿಶೀಲನೆ ಮಾಡಬಹುದು ಕೋರ್ಟ್. ಅದಕ್ಕೆ ವ್ಯತಿರಿಕ್ತವಾದ ತೀರ್ಪನ್ನು ಕೂಡ ಕೊಡ್ಲಿಕ್ಕೆ ಚಾನ್ಸಸ್ ಇದೆ. ಹ್ಮ್. ಹಾಗಿರುವಾಗ ಇದೇ ಅಂತಿಮ ಅಲ್ಲಲ್ಲ. ಓಕೆ. ಬಟ್ ತ್ರಿವಳಿ ತಲಾಕ್ ವಿಚಾರದಲ್ಲೂ ಕೂಡ ಆ, ಕೆಲವೊಂದು ಮುಸಲ್ಮಾನರು ಅಥವಾ ಆ ಒಂದು ಧರ್ಮದವರು ಅದನ್ನ ವಿರೋಧಿಸಿದ್ರು ಆ ಕಾನೂನು ಬಂದಂಥ ಸಂದರ್ಭದಲ್ಲಿ, ಅಥವಾ ಹಲವಾರು ಮಹಿಳೆಯರು ಅದನ್ನು ಸ್ವಾಗತಿಸಿದ್ರು ಕೂಡ. ಇದರಿಂದ ಮಹಿಳೆಯರಿಗೂ ಕೂಡ ಉಪಯೋಗಗಳಿದೆ, ಅಥವಾ ಆ ಕಾನೂನು ಒಂದು ಅವರ ಜೀವನಕ್ಕೆ ಅಡಿಪಾಯವನ್ನು ಮಾಡಿಕೊಡುತ್ತೆ ಅನ್ನುವಂಥ ನಂಬಿಕೆಗಳು ಕೂಡ ಇತ್ತು. ಬಟ್ ಅದನ್ನು ವಿರೋಧಿಸುವಂಥ ಬಣಗಳೇ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ. ಹೌದು, ಅದು ಮಹಿಳೆಯರಿಗೆ ಉಪಯುಕ್ತ ಆಗುವುದಕ್ಕಿಂತಲೂ ತಿರುಗುಬಾಣ ಆಗುವುದರ ಚಾನ್ಸಸ್ ಜಾಸ್ತಿ ಇರುವುದು. ಇಂತಹ ಹೊಸ ಹೊಸ ಕಾನೂನುಗಳು ಮಹಿಳೆಯರಿಗೆ ಅದು ಏನು ಅವರಿಗೆ ನ್ಯಾಯ ಒದಗಿಸಿಕೊಡುವುದಿಲ್ಲ, ಬದಲಾಗಿ ಅವರಿಗೆ ತಿರುಗುಬಾಣ ಆಗಿ ನಿಲ್ತದೆ. ಈಗ ಇದೇ ಮಾಶಾಸನ ನಾವು ನೋಡುದಾದ್ರೆ, ತಲಾಕ್ ಕೊಟ್ಟ ಮೇಲೂ ಕೂಡ ಅವಳಿಗೆ ಮಾಶಾಸನ ಕೊಡಬೇಕು ಎನ್ನುವಂತಹ ಸನ್ನಿವೇಶ ಬರುವಾಗ ಪತಿಯಾದವನು ತಲಾಕ್ ಕೊಡದೇ ಇರ್ಲಿಕ್ಕಿರ್ತದೆ. ತಲಾಕ್ ಕೊಡದೇನೆ ಮಾಶಾಸನ ಕೂಡ ಕೊಡದೇ ಇರುವಂತಹ ಪರಿಸ್ಥಿತಿ ಹಾಗೆ ಬಂದಿರ್ತದೆ. ಅವರಲ್ಲಿ ಒಮ್ಮತ ಇಲ್ಲದ ಕಾರಣ ಅವನು ಖರ್ಚಿಗೆ ಒಮ್ಮತ ಇಲ್ಲದ ಕಾರಣ ಅವರು ಒಟ್ಟಾಗಿ ಇರುವುದಿಲ್ಲ. ಹಾಗಿರುವಾಗ ಅವರು ಸಂಕಷ್ಟದ ಜೀವನವೇ ಮುಂದುವರಿಸಿಕೊಂಡು ಹೋಗ್ಬೇಕಾದಂತಹ ಸನ್ನಿವೇಶ ಇಂತಹ ಕಾನೂನುಗಳಿಂದ ಮಹಿಳೆಯರಿಗೆ ನಿರ್ಮಾಣ ಆಗ್ತದೆ. ಅದರ ಬದಲಾಗಿ ಇಸ್ಲಾಮಿ ಶರಿಯತ್ತು ಏನು ಹೇಳ್ತದೆಯೋ ಅದೇ ಪ್ರಕಾರ ಇರುವುದಾದ್ರೆ ಸ್ವತಂತ್ರಳಾಗಿರ್ತಾಳೆ ವಿಚ್ಛೇದನ ಪಡೆದ ಬಳಿಕ, ಮತ್ತು ಅವಳಿಗೆ ಮರುವಿವಾಹ ಆಗ್ಬೋದು. ಅವಳ ಮಕ್ಕಳ ಪೋಷಣೆಯ ಜವಾಬ್ದಾರಿ ಖಂಡಿತವಾಗಿಯೂ ಆ ಮಕ್ಕಳ ತಂದೆಯಾದವನು. ಇವಳು ಮರು ಆಗ್ಬಹುದು, ಇವಳು ಆರ್ಥಿಕವಾಗಿ ಇವಳು ಕೂಡ ಸ್ವಾವಲಂಬಿತ ಆಗ್ಬಹುದು. ಪತಿಯಿಂದ ವಿಚ್ಛೇದನ ಪಡೆದ ಬಳಿಕವೂ ಅವನಿಂದಲೇ ಖರ್ಚಿಗೆ ಸಿಗ್ಬೇಕು ಅಂತ ಹೇಳಿ ಇವಳು ಆಶಿಸುವುದು, ಅಥವಾ ಪತಿಗೆ ನೀನು ಖರ್ಚಿಗೆ ಕೊಡಬೇಕು ಎಂದು ಆದೇಶಿಸುವುದ್ರಿಂದ ಅವಳ ಒಂದು ಆತ್ಮ ಕೂಡ ಬಂದಲೇ ಖರ್ಚಿಗೆ ತಗೊಳ್ಳುವುದು ಅಂತ ಹೇಳಿದ್ರೆ ಅದವಳ ಆತ್ಮಾಭಿಮಾನಕ್ಕೂ ಕೂಡ ಧಕ್ಕೆ ಆಗಿದೆ. ಓಕೆ. ಅಲ್ಲ, ಈಗ ತಮ್ಮ ಪ್ರಕಾರ ಹೇಳೋದಾದ್ರೆ ಭಾರತದಲ್ಲಿರುವಂಥ ಮುಸಲ್ಮಾನರು ಭಾರತೀಯ ಕಾನೂನನ್ನು ಫಾಲೋ ಮಾಡಬೇಕಾ ಅಥವಾ ಶರಿಯತ್ ಕಾನೂನನ್ನು ಫಾಲೋ ಮಾಡಬೇಕಾ ಅಂತ ಹೇಳಿ? ಖಂಡಿತವಾಗಿಯೂ ಶರಿಯತ್ ಕಾನೂನು ಫಾಲೋ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಸಂಪೂರ್ಣ ಅವಕಾಶ ಇದೆ. ಅಂದ್ರೆ ಒಂದು ದೇಶದಲ್ಲಿ ಸಂವಿಧಾನಕ್ಕೆ ವಿರೋಧಿಸ್ತದೆಯಾ? ಇರ್ಬೇಕಂತನಾ? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಅಲ್ವಾ? ನೀವೇ ಹೇಳಿ. ಒಂದು ಮನೆಗೆ 2 ಪ್ರವೇಶ ದ್ವಾರ ಇದೆ ಅನ್ನುವಂತ ರೀತಿಯಲ್ಲಿ ಅಲ್ಲ, ನೀವು ನೋಡಿ, ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕ್ರಿಮಿನಲ್ ಕಾನೂನುಗಳು ಎಲ್ಲವೂ ದೇಶಕ್ಕೆ ಸಂಪೂರ್ಣವಾಗಿ ಒಂದೇ ಕಾನೂನಿದೆ. ಯಾರು ಯಾವುದೇ ತಪ್ಪು ಮಾಡುವುದಾದ್ರೂ ಎಲ್ರಿಗೂ ಒಂದೇ ರೀತಿಯ ಶಿಕ್ಷೆ, ಒಂದೇ ರೀತಿಯ ವ್ಯವಸ್ಥೆ ಇದೆ ಇಲ್ಲಿ. ಆದ್ರೆ ಧಾರ್ಮಿಕ ವಿಷಯಗಳು ಬಂದಾಗ ಖಂಡಿತವಾಗಿಯೂ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ನಿಯಮಗಳಿರ್ತದೆ. ಹಿಂದೂ ಧರ್ಮಕ್ಕೆ ಬೇರೆ ನಿಯಮ ಇದೆ, ಕ್ರಿಶ್ಚಿಯಾನಿಟಿಗೆ ಬೇರೆ ಧರ್ಮ ಇದೆ, ಬೇರೆ ಆಚಾರ ವಿಚಾರಗಳಿವೆ. ಅದೇ ತರ ಇಸ್ಲಾಮಿಕ್ ಅದನ್ನು ಫಾಲೋ ಮಾಡ್ಲಿಕ್ಕೆ ಸಂವಿಧಾನ ಸಂಪೂರ್ಣ ಅವಕಾಶ ಕೊಟ್ಟಿರುವಾಗ ಅದರಲ್ಲಿ ಯಾರಿಗೆ ಏನು ಸಮಸ್ಯೆ ಇದೆ ಅಂತ ಇರುವುದು. ಸಮಸ್ಯೆ ನಮ್ಮ ಮುಸ್ಲಿಮರಿಗೆ ಯಾವುದೇ ಸಮಸ್ಯೆ ಇಲ್ಲ ಅದರಲ್ಲಿ. ಮುಸ್ಲಿಮರಿಗೆ ಸಮಸ್ಯೆ ಇಲ್ಲದ್ದು ವಿಚಾರವಾಗಿ ಅದನ್ನ ಫಾಲೋ ಮಾಡುವಂಥದ್ದು ಖಂಡಿತ, ಅದು ನಿಮಗೆ ಅವಕಾಶಗಳಿರುವಂಥದ್ದು, ಕಾನೂನಲ್ಲೂ ಕೂಡ ಅದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನ ನೀಡಿರುವಂಥ ಅಥವಾ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪನ್ನು ವಿರೋಧಿಸುವಂಥದ್ದು ಅದು ಪ್ರಮುಖವಾಗಿರುವಂಥ ಕಾನೂನು, ಈ ದೇಶದ ಈ ನೆಲದ ಕಾನೂನು ಅಂತ ಹೇಳಿ ಪ್ರಮುಖವಾಗಿರುವಂಥದ್ದು. ಅದರ ಮೇಲಾಗಿ ಶರಿಯತ್ ಕಾನೂನು ಅವಕಾಶ ಅಗತ್ಯ ಇದೆಯಾ ಅಂತ ಹೇಳಿ? ಶರಿಯತ್ಗೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಶರಿಯತ್ಗೆ ಅನುಸರಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಸಂಪೂರ್ಣ ಅವಕಾಶ ಇದೆ. ಇದೀಗ ಕೊಟ್ಟಿರುವ ತೀರ್ಪಿನ ಪ್ರಕಾರವೂ ಕೂಡ ಮೇಲ್ಮನವಿ ಸಲ್ಲಿಸಲಿಕ್ಕೂ ಅವಕಾಶ ಇದೆ. ಆದ್ರಿಂದ ಅದರ ಬಗ್ಗೆನೇ ಸುಮ್ಮನೆ ನಾವು ಚರ್ಚೆ ಮಾಡಿಕೊಂಡು ಅದರ ಅಗತ್ಯವೇ ಇಲ್ಲ ಅಂತ ಅನಿಸ್ತದೆ. ಅಂತಹ ಚರ್ಚೆಯ ಅಗತ್ಯವೇ ಇಲ್ಲ ಅಂತ. ಓಕೆ. ಈ ವಿಚಾರವನ್ನ ಬದಿಗಿಡುವುದಾದ್ರೆ, ತಾವು ಕೂಡ ಈಗಾಗಲೇ ಮಹಿಳೆಯಾಗಿ ಈ ಮುಸ್ಲಿಂ ಮಹಿಳೆಯರ ವಿಚಾರವಾಗಿ ಇರುವಂತಹ ಈ ಒಂದು ಸುದ್ದಿ ಆಗಿರೋದ್ರಿಂದ, ಒಬ್ಬಾಕೆ ಮಹಿಳೆಯಾಗಿ ಇನ್ನೊಬ್ಬಾಕೆ ಮಹಿಳೆಗೆ ತನ್ನ ಜೀವನಾಂಶವನ್ನ ಪಡೆದುಕೊಳ್ಳೋದಕ್ಕೆ ಸರ್ಕಾರಗಳು ಅಥವಾ ಕಾನೂನು ಅವಕಾಶ ನೀಡ್ತಾ ಇದೆ. ಬಟ್ ಅದನ್ನ
ವಿರೋಧ ಮಾಡಬೇಕು ಅನ್ನುವಂಥದ್ದು ತಮ್ಮ ನಿಲುವು. ಇದು ಸರಿ ಅಂತ ಅನಿಸ್ತಾ ಇದೆಯಾ ತಮಗೇನೆ? ಅಂದ್ರೆ ತಮ್ಮ ಸಹೋದರಿಯರಿಗೆ ಸಿಗುವಂತ ಅವಕಾಶವನ್ನ ತಾವೇ ಅದನ್ನು ವಿರೋಧ ಮಾಡ್ತೀರಿ ಅಂತ ಏನಾದ್ರೂ ಅನಿಸ್ತಾ ಇದೆಯಾ? ಈಗ ಇಲ್ಲಿ ಇರುವ ಸಮಸ್ಯೆ ಏನಂತ ಹೇಳಿದ್ರೆ, ಅವಳಿಗೆ ಅವಳದ್ದೇ ಆದ ಜೀವನವನ್ನು ನಡೆಸಲಿಕ್ಕೆ ಸಂಪೂರ್ಣ ಇಸ್ಲಾಂನಲ್ಲಿ ಅವಕಾಶ ಇದೆ. ಯಾವ ರೀತಿಯಲ್ಲಿ ಬೇಕಿದ್ರು ಅವಳಿಗೆ ಒಂಟಿಯಾಗಿ ಕೂಡ ಇರ್ಬೋದು ಅಥವಾ ಮರು ವಿವಾಹ ಆಗ್ಬಹುದು. ಅವಳ ಮಕ್ಕಳನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಸಂಪೂರ್ಣವಾಗಿ ಅವಳ ಪತಿಗೆ ಇದೆ, ಮಾಜಿ ಪತಿ. ಖಂಡಿತ ಜೀವನದ ಸಮಸ್ಯೆ ಮಾತ್ರ ಇರುವಂತದ್ದು. ಅವಳಿಗೆ ಒಂದು ವೇಳೆ ಅವಳಿಗೆ ಮರು ವಿವಾಹ ಆಗುತ್ತಿಲ್ಲ ಎಂದಾಗಿದ್ರೆ ಅವಳ ಕುಟುಂಬ ಅವಳನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಇಸ್ಲಾಂ ಅವಳ ಕುಟುಂಬಕ್ಕೆ ನೀಡ್ತದೆ. ಅವಳ ಯಾರು ವಾರಿಸುದಾರರಿದ್ದಾರೆ, ಅವಳ ತಂದೆ ತಾಯಿ ಇರ್ಬೋದು ಅಥವಾ ಸಹೋದರರಿರ್ಬೋದು, ಒಂದು ವೇಳೆ ಅವರಿಗೂ ಕೂಡ ಅದರಲ್ಲಿ ಆರ್ಥಿಕವಾಗಿ ಕಷ್ಟ ಆಗ್ತದೆ, ಅವ್ರು ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಥವಾ ಅವಳಿಗೆ ಯಾರು ಅಂತಹ ವಾರಿಸು ತಗೊಳ್ಳುತ್ತವ್ರು ಯಾರು ಇಲ್ಲ ಎಂದಾಗಿದ್ರೆ, ನಮ್ಮಲ್ಲಿ ಮಸೀದಿ ಆಡಳಿತ ಸಮಿತಿ ಇರ್ತದೆ, ಅವರಿಗೆ ಇರ್ತದೆ ಅದರ ಜವಾಬ್ದಾರಿ. ಅವಳನ್ನು ಆ ಮಹಿಳೆಗೆ, ವಿಚ್ಛೇದಿತ ಮಹಿಳೆಗೆ ಅವಳಿಗೆ ಬೇಕಾದಂತಹ ಏನು ಖರ್ಚು ವೆಚ್ಚಗಳನ್ನು ಜಮಾತ್ ಸಮಿತಿಯ ಮಸೀದಿ ಸಮಿತಿ ಆಡಳಿತ ಸಮಿತಿಯ ಜವಾಬ್ದಾರಿ. ಓಕೆ. ಸೊ ತಮ್ಮ ಮಾತಿನ ಪ್ರಕಾರ, ಅಂದ್ರೆ ಮಾತಿನ ಅರ್ಥ, ವಿಚ್ಛೇದಿತ ಮಹಿಳೆಗೆ ಮಸೀದಿ ಕಮಿಟಿಯಿಂದ ಅಥವಾ ಜಮಾತ್ನಿಂದ ಆರ್ಥಿಕವಾದಂಥ ನೆರವನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ತಾವು ಹೇಳ್ತಾ ಇರುವಂಥದ್ದು. ಓಕೆ. ಸಂಪರ್ಕಗಳು ಸಾಧ್ಯ ಆಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಶಾಹಿದ್ ಅವರಿಗೆ. ಸೊ ಪರವಾಗಿಲ್ಲ, ಅವರು ಅನೇಕ ಮಾಹಿತಿಯನ್ನು ನೀಡಿದ್ರು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.